ಕಾಡಾನೆ ಓಡಿಸಲು ಅರಣ್ಯ ಇಲಾಖೆ ಸಿಬ್ಬಂದಿ ಗಾಳಿಯಲ್ಲಿ ಹಾರಿಸಿದ ಗುಂಡಿನ ಚೂರು ಸ್ಕೂಟರ್ ಸವಾರರೊಬ್ಬರ ಕಾಲಿಗೆ ತಾಗಿ ಗಾಯಗೊಂಡಿರುವ ಘಟನೆ ಸುಳ್ಯದ ಐವರ್ನಾಡು ಗ್ರಾಮದ ಬೆಂಗಮಲೆಯಲ್ಲಿ ನಡೆದಿದೆ. ಪೆರುವಾಜೆ ಗ್ರಾಮದ ಏನಡ್ಕ ನಿವಾಸಿ ಎ ರಾಘವ ಪ್ರಭು ಗಾಯಗೊಂಡಿದ್ದು ಚಿಕಿತ್ಸೆ ಪಡಿತಾ ಇದ್ದಾರೆ. ಬ್ಯಾಂಕ್ ಕೆಲಸ ಮುಗಿಸಿಕೊಂಡು ಮನೆಗೆ ತೆರಳುತ್ತಾ ಇದ್ದಾಗ ಕಾಡಾನೆ ರಸ್ತೆ ದಾಟ್ತಾ ಇತ್ತು. ಇದರಿಂದ ಪ್ರಭು ಸ್ಕೂಟರ್ ಅನ್ನ ಸುಳ್ಯದ ಕಡೆಗೆ ತಿರುಗಿಸಿದ್ದಾರೆ. ಈ ವೇಳೆ ಆನೆಗೆ ಹಾರಿಸಿದ ಗುಂಡಿನ ಚೂರುಗಳು ಅವರ ಕಾಲಿಗೆ ತಗುಲಿದ್ದು ಸಿಬ್ಬಂದಿಗೆ ಗಾಯವನ್ನ ಕೂಡ ತೋರಿಸಿದ್ದಾರೆ. ಈ ವೇಳೆ ಏನು ಆಗಲ್ಲ ಎಂದು ಹೇಳಿ ಸಿಬ್ಬಂದಿ ಅವರನ್ನ ಕಳುಹಿಸಿದ್ದಾರೆ. ಆದರೆ ಮರುದಿನ ನೋವು ಹೆಚ್ಚಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದು ವೈದ್ಯರು ಶಸ್ತ್ರಚಿಕಿತ್ಸೆ ನಡೆಸಿ ಗುಂಡಿನ ಚೂರನ್ನ ಹೊರತೆಗೆದಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡು ಪ್ರಾಣಿ ಓಡಿಸಲು ಗುಂಡು ಹಾರಿಸುವ ಮುನ್ನ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಬೇಕಿತ್ತು. ರಸ್ತೆಯ ಎರಡೂ ಬದಿಗಳಲ್ಲಿ ಸಂಚಾರ ತಡೆದಿದ್ದರೆ ಈ ಘಟನೆ ನಡೀತಾ ಇರಲಿಲ್ಲ ಎಂದು ಸಂತ್ರಸ್ತ ರಾಘವ್ ಪ್ರಭು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತ ಚಿಕಿತ್ಸಾ ವೆಚ್ಚವನ್ನ ಅರಣ್ಯ ಇಲಾಖೆ ಭರಿಸುವುದಾಗಿ ಅರಣ್ಯ ಅಧಿಕಾರಿ ತಿಳಿಸಿದ್ದಾರೆ.